ಸ್ಪೀಕರ್ ಒನ್ ಸೈಡ್ ಸ್ಪೀಕರ್ ಒನ್ ಸೈಡ್ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿತ್ತು. ಸ್ಪೀಕರ್ ಒನ್ ಸೈಡ್ ಇಂಟೇಕ್ ಸ್ಪೀಕರ್ ಒನ್ ಸೈಡ್ ಹೋಗಿ ಸ್ಪೀಕರ್ ಒನ್ ಸೈಡ್ 10 ಯೋಜನೆಗಳನ್ನ ಸ್ಪೀಕರ್ ಒನ್ ಸೈಡ್ ಹಾಗೂ ಜಾಕ್ವೆಲ್ ಅನ್ನು ಸ್ಪೀಕರ್ ಒನ್ ಸೈಡ್ ಮಾಡಲಾಗಿದೆ. ಸದರಿ ಕಾಮಗಾರಿ ಡಿಸೆಂಬರ್ 19ರಲ್ಲಿ ಪ್ರಾರಂಭ ಸ್ಪೀಕರ್ ಒನ್ ಸೈಡ್ ಸ್ಪೀಕರ್ ಒನ್ ಸೈಡ್ ಸ್ಪೀಕರ್ ಒನ್ ಸೈಡ್ ಇವತ್ತು ಅವರು ಸ್ಪೀಕರ್ ಒನ್ ಸೈಡ್ ಸ್ಪೀಕರ್ ಒನ್ ಸೈಡ್ ಮಂತ್ರಿಗಳ ಉತ್ತರ ಕೇಳಿವರಲ್ಲಿ ಈಗಾಗಲೇ ನಮ್ಮ ಕೆಲವು ಗುತ್ತಿಗೆದಾರರಿಗೆ ಅಂತಿಮ ಮುಂದಿನ 6 ತಿಂಗಳ 2023 ವಿನಂತಿಸಿಕೊಂಡಿದ್ದಾರೆ. ಕಾಲಾವಕಾಶದೊಂದಿಗೆ ಗಡುವು ನಾನೇ ಇಂಡಿಯನ್ ಭಾಗ ಕೂಡ ಹೋಗಿದ್ದೇನೆ. ಶಾಸಕರ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಬಗೆಹರಿಸಿಕೊಡುವಂತ ಕೆಲಸ ಕಾಂಗ್ರೆಸ್ ಆ ಗುತ್ತಿಗೆದಾರರು ಸರಿಯಾದ ಸಮಯದಲ್ಲಿ ಜಾಸ್ತಿ ಒಂದು ಅವಕಾಶ ಕೊಟ್ಟಿದ್ದೀರಿ. ತಮ್ಮ ಸ್ಥಾನದಲ್ಲಿ ಕೂತಿದ್ದ ಸ್ಪೀಕರ್ ಜಾಗನೂ ಮಾಡ್ತಾರೆ ಅಂದ್ರೆ ಅವ್ರನ್ನ ತೆಗಿಬೇಕು ಅಂತ. ಒಂದ್ ಸೈಡ್ ಏನ್ ಒಂದ್ ಸೈಡ್ ಉಪಮುಖ್ಯಮಂತ್ರಿ ಜಾಸ್ತಿ ಅವಕಾಶ ಕೊಟ್ಟಿದ್ದಾರೆ. ಜಾಸ್ತಿ ಉತ್ತರ ಸಭಾಧ್ಯಕ್ಷ ಮುಖ್ಯಮಂತ್ರಿಗಳು ನಿಮ್ಮ ಸ್ಪೀಕರ್ ಮಾಡ್ತಾರಲ್ಲ ಉಪಮುಖ್ಯಮಂತ್ರಿಗಳ ತಾವು ಅವ್ರಿಗೆ ಉತ್ತರ ಆ ಮಂದ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಬೇಡಿ. ಸ್ಪೀಕರ್ ಬಗ್ಗೆ ಏನು ಜನರ ಅಭಿಪ್ರಾಯ ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ಶ್ರೀ ಗೋಪಾಲ್ ಕೃಷ್ಣ ಬೇಲೂರು ಸದನ ನಡೆಸಿದ ರೀತಿ ಜನಗಳಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಅಧ್ಯಕ್ಷರೇ? ಜನರಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಫಸ್ಟ್ ಮೊದಲ ದಿನನೇ ಈಗ ನಡೆಸ್ತೀರಾ ನೀವು? ಸ್ಪೀಕರ್ ಉಪಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಅಧಿವೇಶನ ನಡೀತದ ವರ್ಷ ಪೂರ್ತಿ ಹೀಗೆ ನಡೆಸ್ತೀರಾ ಅಧಿವೇಶನ? ಗೌರವ ಇಲ್ವಾ? ಒಂದ್ ಸೈಡ್ ನಡೆಸ್ತೀರಾ? ಬೇಲೂರು ಗೋಪಾಲ್ ಕೃಷ್ಣ ನಡೆಸ್ಕೊಂಡು ಹೋಗ್ತೀರಾ? ನಾನು ನಿಯಮ ಪ್ರಕಾರ ನಡೆಸ್ಕೊಂಡು ಹೋಗ್ತೇನೆ. ನಾನು ಆ ಸೈಡ್ ಅಲ್ಲ, ನಾನು ಈ ಸೈಡ್ ಅಲ್ಲ, ನಾನು ಸ್ಟ್ರೈಟ್ ಇದೆ. ನೀವು ಮಾತ್ರ ಈ ಸೈಡ್ ಮಾತ್ರ ಇರ್ಬೇಡಿ. ಯಾರ್ ಪರ ಅಂತ ತೋರಿಸಿದಿರಲ್ಲ, ಆ ಸೇತುವೆ ಯಾರ್ ಪರ ಅಂತ ತೋರಿಸಿದಿರಲ್ಲ. ಕಾಲ ಆದ್ರೂ ಇವತ್ತಿಗೂ ಅದೇನು ಪ್ರಗತಿ ಆಗ್ಲಿಲ್ಲ ಅಧ್ಯಕ್ಷರೇ. ಅದರ ಬಗ್ಗೆ ತಾವು ಕೂತ್ಕೊಂಡು ಏನ್ ಬೇಕಾಗಿದೆ ಇಲ್ಲಿ? 5 ವರ್ಷಗಳಾಯ್ತು ಅಧ್ಯಕ್ಷರೇ. ಸೇತುವೆ ಹಸುರುಮಕ್ಕಿ ಸೇತುವೆ ಇವತ್ತಿಗೂ ಕೆಲಸ ಆಗಿಲ್ಲ. ಅದರ ಬಗ್ಗೆ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ಬಹಳ ಜನರಿಗೆ ಸಂಪರ್ಕ ಕೊಡುವಂತಹ ಒಂದು ಸೇತುವೆ ದಯವಿಟ್ಟು ಬೇಗ ಆಗಬೇಕು ಅನ್ನೋದು ಮಾನ್ಯ ಸಚಿವರು ವಿಳಂಬ ಆಗಿತ್ತು ನಿಜ. ಮಳೆಗಾಲವರೆಗೆ ಅದರ ಮುಂದಿನ ಮೇದೊಳಗೆ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀವಿ. 1 ವರ್ಷದಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಅನ್ಯಾಯ ಹರೀಶ್ ಗೌಡ ಸ್ಪೀಕರ್ ಇಂದ ಹರೀಶ್ ಗೌಡ ಅನ್ಯಾಯ ಗ್ಯಾರಂಟಿ ಗಮನ ಹರಿಸಲು ಸೂಚನೆ ಬಹುಶಃ ಮುಕ್ತಾಯಗೊಂಡಿದೆ. ಈಗ ನಾವು ಯಾರಿಗೂ ಕೂಡ ಅನ್ಯಾಯ ಮಾಡಲಿಲ್ಲ, ಯಾವ ಸೈಡ್ ಕೂಡ ತಗೊಂಡಿಲ್ಲ. ಈ ಸಂಸದೀಯ ನಿಯಮಾವಳಿಗೆ ಬಗ್ಗೆ ನಿಯಮಕ್ಕೆ ಅನುಸಾರವಾಗಿ ನನ್ನ ಕೆಲಸ ನಾನು ಮಾಡಿದ್ದೇನೆ. ಬಹುಶಃ ಇವತ್ತು ತಾವು ಅಸೆಂಬ್ಲಿ ಸ್ಟಾರ್ಟ್ ಆಗಿ ಕ್ವಶನ್ ಸ್ಟಾರ್ಟ್ ಆದ ನಂತರ ನಿಯಮಕ್ಕೆ ಅನುಗುಣ ವಿರುದ್ಧವಾಗಿ ತಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಕೊಡುವುದಕ್ಕೆ ತಾವಿಲ್ಲಿ ಬಂದು ಬಾವಿಗೆ ಬಂದಿದ್ದೀರಿ. ಅದಕ್ಕೆ ಬಹುಶಃ ಇವತ್ತಿನ ಸ್ಪೀಕರ್ಗೆ ನಾವು ಏನ್ ಗೌರವ ಕೊಡಬೇಕು? ಎಲ್ಲ ಫಸ್ಟ್ ದಿನ ಆ ಕಲಾಪಗಳು ಮುಂದೆ ಆಗದ ನಾಳೆದಿಂದ ಆಗದಿನ ಹೇಳಿಕೊಂಡು ಬಹುಶಃ ಮೆಸೇಜ್ ಹೋಗ್ತೈತೆ. ಈಗ ಸದನ ನಾಳೆ ಬೆಳಿಗ್ಗೆ 10:30ಕ್ಕೆ ಸೇರುವಂತೆ ಮುಂದೂಡಲಾಗಿದೆ. ಸರಿಯಾಗಿ ನಡೆಸಿಲ್ಲ ಅಂತ ಇಡೀ ರಾಜ್ಯ